സർക്കാരിന്റെ ഭാഗത്തു നിന്നും ഞങ്ങൾക്ക് ഇതിലേക്ക് ആനുകൂല്യമില്ല. പ്രസിഡന്റ് എന്തെങ്കിലും ഒരു സഹായം ഈ വിഷയവുമായി ബന്ധപ്പെട്ട് ചെയ്യണം. ಮಂಜೇಶ್ವರ ಬಿಆರ್ಸಿ ನೇತೃತ್ವದಲ್ಲಿ ಓಣಂ ನಬಿದಿನಂ ಆಚರಣೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9447431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ಸಮಗ್ರ ಶಿಕ್ಷಾ ಕೇರಳ ಬಿಆರ್ಸಿ ಮಂಜೇಶ್ವರ ನೇತೃತ್ವದಲ್ಲಿ ವಿಶೇಷ ಚೇತನ ಮಕ್ಕಳನ್ನ ಒಳಗೊಂಡು ಓಣಂ ಹಾಗೂ ನಬಿದಿನಂ ಆಚರಣೆಯನ್ನ ಉಪ್ಪಳ ಹಬ್ನಲ್ಲಿ ವಿಜೃಂಭಣೆಯಿಂದ ನಡೆಸಲಾಯಿತು. ಆಗಸ್ಟ್ 22ರಂದು ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಂಜೇಶ್ವರ ಉಪಜಿಲ್ಲಾ ಶಿಕ್ಷಣ ಅಧಿಕಾರಿ ನಾರಾಯಣ್ ಡಿ ವಹಿಸಿದ್ದರು. ಮಂಗಲ್ಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋಲ್ಡನ್ ಅಬ್ದುಲ್ ರೆಹಮಾನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಮಂಜೇಶ್ವರ ತಹಸೀಲ್ದಾರ್ ಸುಬೈರ್ ಎಲ್ಕೆ, ಸಮಗ್ರ ಶಿಕ್ಷಾ ಕೇರಳ ಕಾಸರಗೋಡು ಡಿಪಿಒ ಚರಿಷ್ಮಾ, ಡಯಟ್ ಫ್ಯಾಕಲ್ಟಿ ಸಿದ್ದಿಕ್ ಅಸ್ಲಾಂ, ಮಂಜೇಶ್ವರದ ನಿವೃತ್ತ ಶಿಕ್ಷಣಾಧಿಕಾರಿ ಜಾರ್ಜ್ ಕ್ರಾಸ್ತಾ, ಮುಳಿಂಜ ಜಿಎಲ್ಪಿಎಸ್ ಮುಖ್ಯೋಪಾಧ್ಯಾಯಿನಿ ಚಿತ್ರಾವತಿ, ಮಂಗಲ್ಪಾಡಿ ಜಿಎಚ್ಎಸ್ ಮುಖ್ಯೋಪಾಧ್ಯಾಯಿನಿ ಜಯಂತಿ, ಜಿಪಿಎಲ್ಪಿಎಸ್ ಮಂಗಲ್ಪಾಡಿ ಮುಖ್ಯೋಪಾಧ್ಯಾಯ ಇಸ್ಮೈಲ್ ಹಾಗೂ ಉಪ್ಪಳ ಹಬ್ನ ಫಾರೂಕ್ ದುಡಿಮ್ಮ ಸೇರಿದಂತೆ ಹಲವರು ಭಾಗವಹಿಸಿ ಶುಭ ಹಾರೈಸಿದರು. ಬಿಆರ್ಸಿ ಮಂಜೇಶ್ವರದ ಬಿಪಿಸಿ ರಾಜಗೋಪಾಲನ್ ಅತಿಥಿಗಳನ್ನು ಸ್ವಾಗತಿಸಿದರು. ಬಿಆರ್ಸಿ ಟ್ರೈನರ್ ಸುಮಯ್ಯ ವಂದಿಸಿದರು. ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಗಣ್ಯರು ನೆನಪಿನ ಕಾಣಿಕೆಗಳನ್ನು ವಿತರಿಸಿದರು. ಬಿಆರ್ಸಿ ಸಿಬ್ಬಂದಿಯವರು ತಿರುವಾದಿರ ಪ್ರದರ್ಶನ ನೀಡಿದರು. ಕೇರಳ ರಾಜ್ಯ ಕಲಾಭವನ ಮಣಿ ಪುರಸ್ಕೃತ ಪ್ರವೀಣ್ ಪೂಂಗೋಡು ಮತ್ತು ತಂಡದವರು ಓಣಂ ಕುರಿತು ಹಾಡುಗಳನ್ನು ಹಾಡಿ ಮಕ್ಕಳನ್ನ ರಂಜಿಸಿದರು. ಮಕ್ಕಳಿಂದಲೂ ವಿವಿಧ ಕಲಾ ಪ್ರದರ್ಶನಗಳು ನಡೆದವು. 50ಕ್ಕೂ ಹೆಚ್ಚು ಮಕ್ಕಳು ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ವಿಶೇಷ ಚೇತನ ಮಕ್ಕಳನ್ನ ಒಳಗೊಂಡು ನಡೆಸಿದ ಈ ಓಣಂ ನಬಿದಿನಂ ಆಚರಣೆ ಸೌಹಾರ್ದತೆ, ಸಮಾವೇಶಿತ ಶಿಕ್ಷಣ ಮತ್ತು ಮಕ್ಕಳ ಪ್ರತಿಭೆಗೆ ವೇದಿಕೆಯಾಯಿತು. കുറെ പരിപാടികൾ അതിനകത്ത് പങ്കെടുക്കുമ്പോൾ എനിക്ക് മനസ്സിലായില്ല, അവർക്ക് ഒരുപാട് പ്രയാസങ്ങൾ അതിനുള്ളിൽ പരിപാടി നടക്കുമ്പോൾ നേരിടേണ്ടി വരുന്നു. അവരെ കെയർ ചെയ്യുന്ന മാതാപിതാക്കൾക്കും അതൊരു പ്രശ്നമായി മാറും. അപ്പോൾ പ്രിയപ്പെട്ട മാഷ് രാജഗോപാല മാഷ് പറഞ്ഞു, ഓണപരിപാടി കുട്ടികൾക്ക് സംഘടിപ്പിക്കണം. 1 രൂപ പോലും സർക്കാരിന്റെ ഭാഗത്തു നിന്നും ഞങ്ങൾക്ക് ഇതിലേക്ക് ആനുകൂല്യമില്ല. പ്രസിഡന്റ് എന്തെങ്കിലും ഒരു സഹായം ഈ വിഷയവുമായി ബന്ധപ്പെട്ട്